ಎಲ್ಲರೂ ಸಿನಿಮಾಗೂ ಕಟೌಟ್ ಬರುತ್ತೆ. ಸುದೀಪ್ ಯಾಕೆ ಬರಲ್ಲ? ಅಭಿಮಾನಿ ಇದೆ. ಕಟೌಟ್ ಬೇಕಾ ಬೇಡವಾ? ಕಟೌಟ್ ಬೇಕಾ ಬೇಡವಾ? ಚಾರ್ಲಿಗೆ ಇದೆ ನಿಯತ್ತು, ಮಂಜನಗಿಲ್ಲ ನಿಯತ್ತು. ಚಾರ್ಲಿ ನಾಯಿಗೆ ಉಂಟು ನಿಯತ್ತು, ಮಂಜನನಿಗಿಲ್ಲ. ವಿಕ್ರಾಂತ್ ರೋಣ ಸಿನಿಮಾ ಅದರ ಎಕ್ಸೆಪ್ಟೇಷನ್ ಆಗಲಿ ಅದರ ಹವಾ ಎಲ್ರಿಗೂ ಗೊತ್ತಿರೋಂಥದ್ದು ಆಲ್ ಇಂಡಿಯಾಗೆ. ಆದರೆ ಮಂಗಳೂರನ್ನು ಫುಲ್ಲು ನೆಗ್ಲೆಕ್ಟ್ ಮಾಡಿದ್ದಾರೆ ಇವರು. ನಿರ್ದೇಶಕರಾಗಿರ್ಬೋದು, ಎಲ್ರೇ ಆಗ್ಬೋದು, ಟೋಟಲ್ ಫಿಲ್ಮ್ ಟೀಮ್ ಅನುಪಂಡರಿ ಮಂಗಳೂರವರೇ ಆಗಿ, ದಕ್ಷಿಣ ಕನ್ನಡದವರಾಗಿ ಮಂಗಳೂರನ್ನು ಏನು ಕೂಡ ಕಡೆಗಣನೆ ಮಾಡಿದ್ದಾರೆ. ಒಂದು ಕಟೌಟ್ ಬರಲಿಲ್ಲ. ಅಭಿಮಾನಿಗಳು ಎಲ್ಲರೂ ಕಾಯ್ತಿದ್ದು ಒಂದು ಕಟೌಟ್ ಬೇಕು ಅಂತೇಳಿ. ಇಷ್ಟು ದೊಡ್ಡ ನಾಟನಂಥ ಸಿನಿಮಾ. ಪ್ರತಿ ಸುದೀಪಣ್ಣ ಸಿನಿಮಾಕ್ಕೆ ಇವರು ಸುದೀಪಣ್ಣ ಮಾತು ಹೇಳಿದರು, ಜಾಕ್ ಮಂಜುನ ತುಂಬ ನಂಬಿದ್ದೀನಿ ಅಂತೇಳಿ. ಆದರೆ ಅವರು ಆ ನಂಬಿಕೆಗೆ ದ್ರೋಹ ಮಾಡಿದ್ರು ಅವರು. ಇಲ್ಲಿ ನೀವು ನೋಡಿರ್ಬೋದು ಅಭಿಮಾನಿಗಳು ಎಷ್ಟು ಇದ್ದಾರೆ ಅಂತೇಳಿ. ಎಲ್ಲರೂ ಕೇಳ್ತಾರೆ ಕಟೌಟ್ ಎಲ್ಲಿ? ಒಂದು ಕಟೌಟಿಗೆ ಅಷ್ಟು ಬಂಡವಾಳ, ಕೋಟಿಗಟ್ಟಲೆ ಬಂಡವಾಳ ಹಾಕಿದವರಿಗೆ ಸಿನಿಮಾ ಮಾಡೋಕೆ ಗೊತ್ತು. ಏನು ಕೇಳಿದರೆ ಸಿನಿಮಾ ಮಾಡೋಕೆ ಗೊತ್ತು, ನಾವು ಕೋಟಿಗಟ್ಟಲೆ ಹಾಕಿ ನಮಗೆಲ್ಲ ಗೊತ್ತು ಅನ್ನೋರು ಈಗ ಎಲ್ಲಿ ಏನು ಗೊತ್ತಿದೆ ಇವರಿಗೆ? ಒಂದು ಕಟೌಟ್ ಕಳಿಸಿಲ್ಲ ಅಲ್ಲ. ಅದು ನಮಗೆ ಬೇಸರ ಅಭಿಮಾನಿಗಳು ಎಲ್ಲರಿಗೂ ಕೂಡ. ಇನ್ನೊಬ್ಬ ಹೇಳ್ತಾರೆ ಅಭಿಮಾನಿಗಳನ್ನು ಬೈತಾರೆ, ಜಾಕ್ ಮಂಜು ಕೆಲಸ ಕಿಟ್ಟವನು ಏನು ಹೇಳ್ತಾರೆ, ಅಭಿಮಾನಿಗಳು ಬೈದಿದ್ದಾನೆ ಅವನು. ಕಟೌಟು ನಿನಗೆ ಯಾರಪ್ಪ ನಂಬರ್ ಕೊಟ್ಟದಂತ? ನರೇಂದ್ರ ಮೋದಿ ಅಲ್ಲ ಇವರು. ಸುದೀಪ್ ಅವ್ರದ್ದು ನಂಬರ್ ಸಿಗುತ್ತೆ, ಅವರೇ ಚೆನ್ನಾಗಿರ್ಬೇಕಾದ್ರೆ ಇವನು ಅಭಿಮಾನಿಗಳು ಬೈಲಿಕ್ಕೆ ಯಾರು? ಕಟೌಟ್ ಕೇಳಿದ ತಪ್ಪ ಹಾಗಾದ್ರೆ? ಅಲ್ಲ, ನೀವು ಫೋನ್ ಮಾಡಿದ್ದೀರಿ, ನೀವು ಯಾರು ಅಂತ ಹೇಳಿ. ನಾನು ಶಂಕರಾಚಾರ್ಯ ಅಂತ ಹೇಳಿ. ವಿಜಯ್ ಅವರು ಎಲ್ಲ ಫೋನ್ ಮಾಡಿದ್ದಾರೆ. ಅಭಿಮಾನಿಗಳೆಲ್ಲ ಫೋನ್ ಮಾಡ್ತಾ ಇರ್ತಾರೆ ಸರ್, ಅದು ರೆಸ್ಪಾನ್ಸ್ ಮಾಡಬೇಕಲ್ವಾ? ಸಿನಿಮಾ ಮಾಡಿದ್ದಾರೆ ಅಂದಮೇಲೆ ಇವರು ಅಭಿಮಾನಿಗಳಿಗೆ ಅಂದರೆ ಅಭಿಮಾನಿ ಸಂಘದವ್ರಿಗೆ ಈ ಥರ ಅನ್ಯಾಯ ಮಾಡಿರ್ಬೇಕಾದ್ರೆ ಯಾರ ಹತ್ರ ಕೇಳೋದು ಹೇಳಿ? ಯಾರ ಹತ್ರನೂ ಉತ್ತರ ಇಲ್ಲ ಇದಕ್ಕೆ. ಎಲ್ಲರ ಹತ್ರ ಕೇಳಿದ್ವಿ, ಎಲ್ರಿಗೂ ಮಾಹಿತಿ ಕೊಟ್ಟಿದ್ದೀವಿ ನಾವು ಮಂಗಳೂರಲ್ಲಿ, ಉತ್ತರ ಇಲ್ಲ. ಯಾರ ಹತ್ರ ಕೇಳೋದು? ಅಂದರೆ ಪ್ರತಿ ಸಿನಿಮಾಕ್ಕೂ ಹೀಗೇನಾದರೆ ಇಷ್ಟೊಂದು ದೊಡ್ಡ ಸಿನಿಮಾ ಮಂಗಳೂರಲ್ಲಿ ಹೇಳ್ತಾರೆ ಬಾಯಿ ಮಾತಿಗೆ ದಕ್ಷಿಣ ಕನ್ನಡದವರು ಹಾಗೆ ಅಂತ. ದಕ್ಷಿಣ ಕನ್ನಡದವ್ರಿಗೆ ಯಾಕೆ ಇಷ್ಟು ಅಭಿಮಾನಿಗಳ ಮೇಲೆ ಅಸಡ್ಡೆ ಯಾಕೆ ಮಂಗಳೂರಲ್ಲಿ ಅಂತ ನಾನು ಕೇಳ್ತದೆ. ಪ್ರತಿ ಕೋಟಿಗೆ ಪಕ್ಕ ಮಾತಾಡಿದೆ. ಆದರೆ ಇದಕ್ಕಿಂತ ಕೋಟಿಗೆ ಸಿನಿಮಾ ತಂಡ ಎಷ್ಟೋ ಆಗ್ಬೋದು. ಕಟೌಟ್ ಕಳಿಸಿದ್ದಾರೆ. ಅಭಿಮಾನಿಗಳು ಹೇಗಿತ್ತು ನಿಮ್ಗೆ ಗೊತ್ತಿದೆ. ವಿಕ್ರಾಂತ್ ರೋಣಗೆ ಯಾಕೆ ಎಣ್ಣೆ ಅಂತ ಕೇಳಿದ್ ನಾನು. ಇದಕ್ಕೆ ಜವಾಬ್ದಾರಿ ಯಾರು? ಜಾಕ್ ಮಂಜ್ ಅಲ್ವಾ? ಸಿನಿಮಾ 28ಕ್ಕೆ ಬರುತ್ತೆ ಅಂತೇಳಿ ಎಷ್ಟೋ ಟೈಮ್ ಹಿಂದೆ ಮಾಡಿದ್ದಾರೆ. ವ್ಯವಸ್ಥೆ ಎಲ್ಲಿದೆ ಸರ್ ಮಂಗಳೂರದ್ದು? ಅಭಿಮಾನಿಗಳು ಏನು ಮಾಡಬೇಕು? ಯಾರ ಹತ್ರ ಕೇಳಬೇಕು ಹೇಳಿ? ರಾಜ್ಯಾಧ್ಯಕ್ಷರಿಗೆ ಗೊತ್ತು, ನವೀನ್ ಗೌಡ್ರಿಗೆ ಗೊತ್ತು, ಜಗ್ಗೇನನಿಗೆ ಗೊತ್ತು, ಎಲ್ರಿಗೂ ಗೊತ್ತು. ಯಾರ ಹತ್ರ ಮಾತಾಡೋದು? ಇನ್ನು ಇವರೇ ಹೀಗೆ ಮಾಡಿದ್ರೆ ನಾನು ಯಾರ ಹತ್ರ ಕೇಳೋದು? ಹಾಗಾದ್ರೆ ಸುದೀಪನ ಹತ್ರನೇ ಕೇಳಬೇಕಲ್ವಾ? ಕರೆಕ್ಟ್ ಅಲ್ವಾ? ಎಲ್ಲ ಅಭಿಮಾನಿಗಳಿದೆ. ಕಟೌಟ್ ಬೇಕಾ ಬೇಡವಾ? ಕಟೌಟ್ ಬೇಕಾ ಬೇಡವಾ? ಚಾರ್ಲಿಗೆ ಇದೆ ನಿಯತ್ತು, ಮಂಜನಗಿಲ್ಲ ನಿಯತ್ತು. ಚಾರ್ಲಿ ನಾಯಿಗೆ ಉಂಟು ನಿಯತ್ತು, ಮಂಜನನಿಗಿಲ್ಲ. ಇಷ್ಟೇ ಅವ್ರು ಹೇಳಿದ್ದಾರೆ. ಸಿನಿಮಾನ ನಿಲ್ಲಿಸಿ ಅಂತ ಹೇಳಿದ್ದಾರೆ. ಪಂಜು ಇದ್ದಾರೆ, ಜಾಕ್ ಮಂಜು. ಅಂದ್ರೆ ಅಭಿಮಾನಿಗಳಂದ್ರೆ ಎಷ್ಟೊಂದು ಅಸಹ್ಯ ನೋಡಿ ಅವರಿಗೆ. ನೀವು ಸಿನಿಮಾನ ನಿಲ್ಲಿಸಿ ಅಂತ ಹೇಳ್ತಾರೆ. ಬೇಡ ಹಾಕ್ಬೇಡಿ, ನೀವು ನೋಡಬೇಡಿ ಸಿನಿಮಾನ. ಇವ್ರು ಯಾರು ನಮಗೆ ಸಿನಿಮಾ ನೋಡಲಿಕ್ಕೆ? ಅಭಿಮಾನಿಗಳನ್ನೇ ಹೇಳಿದ್ದಾರೆ ಸರ್. ಆಡಿಯೋ ರೆಕಾರ್ಡ್ ಇದೆ, ಎಲ್ರಿಗೂ ಶೇರ್ ಮಾಡ್ತೀನಿ, ನವೀನ್ ಗೌಡ್ರಿಗೂ ಶೇರ್ ಮಾಡ್ತೀನಿ. ನಮಗೆ ಇದಕ್ಕೆ ಪರಿಹಾರ ಬೇಕು ಅಷ್ಟೇ. ಇದನ್ನು ನಮಗೆ ಸಾಕು ಹೋಗಿದೆ ಸರ್. ನಾವು ಬೇಜಾರಿಂದ ಹೇಳಿದ್ರೆ ಪ್ರತಿ ವರ್ಷ ಹೀಗೆಲ್ಲ ನಾವು ನವೀನ್ ಅವ್ರಿಗೆ ಕಳಿಸ್ತೀವಿ ನಾವು. ಆದರೆ ಸುದೀಪ್ ಅವರಿಗೂ ತಲಿಸ್ತೀವಿ, ಸುದೀಪನಿಗೂ ತಲಿಸ್ತೀವಿ. ಅವ್ರಿಗೆ ಸರಿ ಅನಿಸಿದ್ರೆ ನಮಗೂ ಸರಿ, ನಾವೇನು ಹೇಳಲ್ಲ. ಇಷ್ಟೆಲ್ಲ ಅಭಿಮಾನಿಗಳಿದ್ದಾರಲ್ಲ, ಅವ್ರಿಗೆ ಸರಿ ಅನಿಸಿದ್ರೆ ನಮ್ಗೆ ಸರಿ, ನಾವು ಅಷ್ಟೇ ಹೇಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸುಮಾರು ಕೋಟಿ ಖರ್ಚು ಮಾಡಿದ್ದಾರೆ. ಒಂದು ಕಟೌಟ್ ಕೊಟ್ಟಿಲ್ಲ ಅಂದರೆ ಸುಮ್ಮನೆ ಮಂಗಳೂರು ಅಂತ ಹೇಳ್ಕೊಂಡು ನಮಗೆ ನಾಚೆ ಆಗುತ್ತೆ ಸರ್. ಇಷ್ಟು ಹೇಳೋದು ಅಷ್ಟೇ. ಎಲ್ಲರೂ ಸಿನಿಮಾಗೂ ಕಟೌಟ್ ಬರುತ್ತೆ. ಸುದೀಪ್ ಯಾಕೆ ಬರಲ್ಲ ಅಲ್ವಾ? ಇವ್ರು ಇಷ್ಟು ಎಲ್ಲರೂ ಕಟೌಟ್ ಬರುತ್ತೆ ಮಂಗಳೂರಿಗೆ. ಸುದೀಪ್ ನಾವು ನೋಡಿ ಸರ್, ಅಲ್ಲಿ ರಕ್ಷೆಟ್ಟಿ ಸ್ವಲ್ಪ ಅದು ಫೋಕಸ್ ಮಾಡಿ ಅದನ್ನು. ಇದು ಅಷ್ಟು ಚೆನ್ನಾಗಿ ಕಾಣಿಸ್ತದೆ. ನಾವು ಹೇಗೆ ಸೆಲೆಬ್ರೇಷನ್ ಮಾಡಬೇಕು ಹೇಳಿ? ಎಲ್ಲ ತೋರಿಸಿ ನಾವು ಸೆಲೆಬ್ರೇಷನ್ ಮಾಡಿರೋದು ಹಾಕಿ, ನಾವು ಯಾವ ಥರ ಮಾಡಿದ್ವಿ ಅದನ್ನು ಹಾಕಿ. ಇವರು ಸಪೋರ್ಟ್ ಮಾಡ್ತಿದ್ರೆ ನಾವು ಏನು ಮಾಡ್ಬೇಕು ಅಂತ ಕೇಳಿ. ಕೋಟಿಗೆ ಪತ್ರಿ ರಿಲೀಸ್ ಡೇಟ್ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಇದು ಬರುತ್ತೆ ಅಂದರೆ ಇದು ಈ ಥರ ಪ್ರಾಬ್ಲಮ್ ಇದೆ. ಕಟೌಟ್ ಕೊಡ್ತಾ ಇಲ್ಲ. ಹಂಗಾಗಿ ನಮಗೆ ಭಾಳ ನಿರೀಕ್ಷೆ ಆಗ್ತಿದೆ. ಇದು ಕೋಟೆಗೆ ಪತ್ರಿ ಈ ಥರ ಸುದೀಪ್ ಫಿಲಮ್ಗೆ ಟಾರ್ಗೆಟ್ ಮಾಡಿ ಏನೋ ಒಂದು ಮಾಡ್ತಿದ್ದಾರೆ ಸರ್. ಇದು ಅಷ್ಟೇ ಭಾಳ ಕೇರ್ಲೆಸ್ ಮಾಡ್ತಾ ಇದ್ದಾರೆ, ತುಂಬ ಕೇರ್ಲೆಸ್ ಮಂಗಳೂರು ಬಗ್ಗೆ. ಆದರೆ ಸುದೀಪನ ಹೇಳ್ತಾರೆ ಈಗ ನೆಕ್ಸ್ಟ್ ಈಗ ಬಿಲ್ಲರಂಗ ಭಾಷೆ ಇದೆ. ಇದಕ್ಕೆ ಹೇಗೆ ಇದು ಮುಂದೆ ಬರೋಕ್ಕಾದ್ರೂ ಸರಿ ಆಗುತ್ತಾ ಅನ್ನೋದೊಂದು ಭರವಸೆ ಅಷ್ಟೇ. ಮುಂದೆ ಹೋಗಿ ನಮಗೆ ಅದೇ ಬೇಕಾಗಿರೋದು, ಮತ್ತೇನೂ ಅಲ್ಲ ಸರ್. ಲಾಸ್ಟ್ ಟೈಮ್ ಕೋಟಿಗೆ ಪತ್ರಿನೂ ಹಾಗೇನೆ ಫಸ್ಟ್ ಶೋ ಅಂತ ತುಂಬ ಜನ ಬಂದಿದ್ರು, ಅವ್ರಿಗೂ ನಿರಾಸೆ ಆಗಿತ್ತು. ಫಸ್ಟ್ ಶೋ ನಡೀಲೇ ಇಲ್ಲ. ಸೊ ಇವಾಗ VR3 ಅಂದರೆ ವಿಕ್ರಾಂತ್ ರೋಣಕ್ಕೆ ಏನಂತ ಹೇಳಿದ್ರೆ ಇಲ್ಲಿ ಕೂಡ ಅಷ್ಟು ತುಂಬ ಜನ ಎಕ್ಸ್ಪೆಕ್ಟೇಷನ್ಸ್ ಮಾಡ್ತಾಯಿದ್ರು. ಬಟ್ ಒಂದು ಕಟೌಟ್ಗೋಸ್ಕರ ನಾವು ಏನೇನು ಮಾಡಬೇಕು ಅದನ್ನೆಲ್ಲ ತಯಾರು ಮಾಡ್ಕೊಂಡಿದ್ವಿ. ಕಟೌಟ್ ಬರುತ್ತೆ ಅಂತೇಳಿ ಸುಮ್ಮನೆ ಹೇಳ್ಕೊಂಡೇ ಹೋದರು. ಬಟ್ ಇನ್ನೂ ಕೂಡ ಏನಂದರೆ ಆ್ಯಕ್ಷನ್ಸ್ ತೊಗೊಂಡಿಲ್ಲ ಯಾವುದ್ರ ಬಗ್ಗೆನೂ. ಸೊ ನಮ್ಮ ಏನು ಫ್ಯಾನ್ಸ್ ಸೆಲೆಬ್ರೇಷನ್ ನಾವು ಮಾಡಬೇಕು ಅದನ್ನ ನಾವು ಮಾಡ್ತಾನೇ ಇದ್ದೀವಿ. ಬಟ್ ಇದೇ ಥರ ಪದೇ ಏನಂತ ಹೇಳಿದರೆ ಈ ಥರ ಬೇಜವಾಬ್ದಾರಿಗಳಿಂದ ಬೇಜಾರು ಮಾಡ್ತಾ ಹೋಗಬೇಡಿ.